ಎಲ್ರಿಗೂ ನಮಸ್ಕಾರ. ಈಗ ವಿಡಿಯೋ ಮಾಡ್ತಿರೋದು ಏನಕ್ಕೆ ಅಂತ ಎಲ್ರಿಗೂ ಗೊತ್ತು. ಇದೇ 16ನೇ ತಾರೀಕು ನನ್ನ ಹುಡ್ದವರಕ್ಕಿಂತ ನೀವು ಅದನ್ನು ಹಬ್ಬದ ಥರ ಆಚರಿಸ್ತೀನಿ. ಹುಟ್ಟಿದ ಹಬ್ಬ ಮಾಡಬೇಕು ಎಲ್ರಿಗೂ ಆಸೆ ಇತ್ತು. ಕಾರಣಾಂತರದಿಂದ ಅಂತಲ್ಲ, ಯಾಕಂದರೆ ಒಂದು ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ ಈ ಸಲ ಪೊಲೀಸ್ ಪರ್ಮಿಷನ್ ಒಂದು ಕಷ್ಟ, ಅದು ಹೆಂಗಾರು ತೊಗೋಬೋದಿಲ್ಲ ಅಂತಲ್ಲ. ಆದರೆ ಅದಕ್ಕಿಂತ ಮುಖ್ಯವಾಗಿ ಹೋದ ವರ್ಷ ಆದಂಥ ಒಂದು ಇನ್ಸಿಡೆಂಟ್ ಆಗಿದೆ ನಮ್ಮ ಪೊಲೀಸ್ ರಾಷ್ಟ್ರದವರು. ಅದಾದಮೇಲೆ ನಾನು ಹುಡ್ದಪ್ಪ ಆಚರಿಸ್ಕೊಳ್ಳೋದು ಯಾಕೋ ನನ್ನ ಮನ್ಸಿಗೆ ಸರಿ ಇಲ್ಲ, ಯಾಕಂದರೆ ಬೇಡ ಈ ಸಲ ಅಂತ ಅಷ್ಟು ಅನಿಸ್ತಾರೆ. ಅದಕ್ಕೋಸ್ಕರನೇ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಲ್ಲ ದೂರಿಂದೆಲ್ಲ ಬರ್ತಾಯಿದ್ದೀನಿ. ಖಂಡಿತ ಮುಂದಿನ ವರ್ಷ ಎಲ್ರಿಗೂ ಸಿಗ್ತೀನಿ. ಯಾಕಂದರೆ ನನಗೆ ಅನ್ನಿಸ್ತಾರ ಬರಗುಡಿ ಯಾಕೆ ಸುಮ್ಮನೆ ಅಂತ. ಸೊ ಆದ್ದರಿಂದ ಎಲ್ಲ ನನ್ನ ಅಂದಾಜು ಹಾಗೆ ಚಲನಚಿತ್ರ ಪ್ರೇಮಿಗಳು, ಕನ್ನಡ ಕಲಾವಿದರು ಎಲ್ರಿಗೂ ಇಲ್ಲಿಂದಲೇ ನಮಸ್ಕಾರ ಕೇಳ್ಕೊಳ್ತಾ, ಈ ಸಲ ಹಬ್ಬಬಿಟ್ಟಿನ ನಾನು ಊರಲ್ಲಿರಲ್ಲ. ಸೊ ದಯಮಾಡಿ ನೀವು ಅಲ್ಲಿಂದ ಬಂದು ನಿಮ್ಮ ಮನೆ ಹತ್ರ ಇದು ಮಾಡ್ಕೋಬೇಕು. ಒಂದು ಸಲ ಎಕ್ಸ್ಕ್ಯೂಸ್ ಅಂತ ಕೊಟ್ರಿ, ಆದರೆ ನಿಮ್ಗಳಿಗೆ ನಾನು ಬೇಜಾರು ಮಾಡೋಕ್ಕೂ ಇಷ್ಟಪಡಲ್ಲ. ಯಾಕಂದರೆ ಇದೇ 18ನೇ ತಾರೀಕು, ನೀವು ಆ್ಯಕ್ಚುಲಿ 2002 ಫೆಬ್ರವರಿ 8ನೇ ತಾರೀಕು ಹೊಸ ಹುಡುಗ ಬಂದಾಕ ಅಂತ ಹರಿಸಿ ಬೆಳೆಸಿ ಇಲ್ಲಿವರೆಗೂ ಕರ್ಕೊಂಡ್ಬಂದಿದ್ದಾರೆ. 20 ವರ್ಷ ಒಂದು ಜರ್ನಿ ಆಗಿದೆ. ಸೊ ಅದೇ ಮೆಜೆಸ್ಟಿಕ್ಕು, ಯಾವತ್ತು ನೋಡಿದ ಮೆಜೆಸ್ಟಿಕ್ಕು ಈಗಲೂ ಏನು ಚೇಂಜಸ್ ಏನು ನಾವು ಮಾಡಿಲ್ಲ. ಆದರೆ ಇವತ್ತು ನಾವೊಂದು ಎಲ್ಲ ತಂತ್ರಗಳನ್ನ ಅಳವಡಿಸ್ಕೊಂಡು, ಈಗ ಅವಾಗ ಡಾಲ್ಬಿ ಇತ್ತು, ಈಗ DTS ಮಾಡಿದ್ದೀವಿ. ಸೊ ಈ 18ನೇ ತಾರೀಕು ಎಲ್ಲ ಊರುಗಳು ನಿಮ್ಮ ಹತ್ರದ ಸಿನಿಮಾ ಥಿಯೇಟರ್ಗಳಲ್ಲಿ ಮತ್ತೆ ರಿಲೀಸ್ ಆಗ್ತದೆ. ಸೊ ಎಂಟೈರ್ ಮೆಜೆಸ್ಟಿಕ್ ಟೀಮ್, ನಮ್ಮ ರಾಮಮೂರ್ತಿ ಸರ್ ಆಗ್ಬೋದು, ನಮ್ಮ ರಮೇಶ್ ಸರ್ ಆಗ್ಬೋದು, ನಾವು ಎಲ್ಲರೂ ಸೇರಿ ಮತ್ತೆ ಅದನ್ನು ರಿಲೀಸ್ ಮಾಡ್ತಾಯಿದ್ವಿ. ಸೊ ಪ್ರೀತಿ ಪ್ರೋತ್ಸಾಹ ಮೆಜೆಸ್ಟಿಕ್ ಏನು ತೋರಿಸೋದು ಈ ಸಲ ಇನ್ನೊಂದು ಸೆಲೆಬ್ರೇಷನ್ಗೋಸ್ಕರ ಇದೊಂದು ಮಾಡ್ತಾಯಿದ್ವಿ. ಹಾಗೆಯೇ ಕ್ರಾಂತಿದು ಒಂದು ಸ್ವಲ್ಪ ಅಪ್ಡೇಟ್ಸ್ ಬರ್ತಾ ಇದೆ, ಅದನ್ನು ಕೂಡ ಈಗ ಫೆಬ್ರವರಿ ನಿಮಗೆ 14ನೇ ತಾರೀಕು ಕೊಡ್ತೀನಿ. ಸೊ ಅದೊಂದು ಆಮೇಲಿಂದ ಮತ್ತೆ ನಾನು ತರುಣ ರಾಕ್ಲೈಟ್ ಪ್ರೊಡಕ್ಷನಲ್ಲಿ D56 ಟೈಟ್ಲ್ ಇನ್ನೂ ಇಟ್ಟಿಲ್ಲ. ಸೊ ಅದ್ರದ್ದು ಒಂದು ಕ್ಲಿಪ್ಸ್ ಬರುತ್ತೆ. ಸೊ ಇದನ್ನೇ ಆ್ಯಕ್ಚುಲಿ ನನ್ನ ಕಡೆಯಿಂದ ಒಂದು ಸಣ್ಣ ನಿಮ್ಗೆ ಗಿಫ್ಟ್ ಅಂತ ಅಂದ್ಕೊಳ್ತೀನಿ. ದಯಮಾಡಿ ಮುಂದಿನ ಸಲ ಖಂಡಿತ ಸೇರೋಣ. ಸೊ ಮನಸ್ಸಿಗೆ ಯಾರು ಬೇಜಾರು ಮಾಡ್ಕೋಬೇಡಿ, ದಯವಿಟ್ಟು ನಾನು ಕ್ಷಮಿಸಿ. ಥ್ಯಾಂಕ್ ಯು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.